ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ದೇಶದ 29 ರಾಷ್ಟ್ರೀಯ ಬಾಲ ಪುರಸ್ಕಾರ ಪುರಸ್ಕೃತರೊಂದಿಗೆ ಇಂದು ಬೆಳಗ್ಗೆ 11:30ರಿಂದ ಆನ್ಲೈನ್ ಮೂಲಕ ಸಂವಾದ ನಡೆಸಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಪ್ರಧಾನಿ ಜೊತೆ ಮಹಿಳಾ ಮತ್ತು ಮಕ್ಕಳ ಖಾತೆಯ ಸಚಿವೆ ಸ್ಮೃತಿ ಇರಾನಿ ಕೂಡ ಭಾಗವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಮಂಗಳೂರಿನ ರೆಮೋನಾ ಇವೆಟ್ಟಾ ಪೆರೇರಾಗೆ 2021ನೇ ಸಾಲಿನ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ಪ್ರಧಾನಿ ಮೋದಿ ಹಸ್ತಾಂತರವನ್ನು ಮಾಡಿದರು. ಸಾಂಸ್ಕೃತಿಕ ರಂಗದಲ್ಲಿ ಮಾಡಿದ ಸಾಧನೆಗೆ ಈ ಗೌರವ ಲಭಿಸಿದ್ದು, ಪುರಸ್ಕಾರದಲ್ಲಿ 1 ಲಕ್ಷ ಮೊತ್ತ, 10,000 ಅಧ್ಯಯನ ಸಾಮಗ್ರಿ ಖರೀದಿಗೆ ಹಾಗೂ ಪ್ರಮಾಣ ಪತ್ರ ದೊರೆಯಲಿದೆ. ಇನ್ನು ಇವರು ಪಳ್ನೀರು ನಿವಾಸಿಯಾಗಿದ್ದು, ನಂತೂರು ಪದವಿ ಪೂರ್ವ ಕಾಲೇಜಿನ ಪ್ರಥಮ PUC ವಿದ್ಯಾರ್ಥಿನಿಯಾಗಿದ್ದಾರೆ. ಭರತನಾಟ್ಯ ಕಲಾವಿದೆಯಾಗಿರುವ ಈಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಭಾರತ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್, ಲಂಡನ್ ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತದಿಂದ ಅಸಾಧಾರಣ ಪ್ರತಿಭಾ ಪುರಸ್ಕಾರ 2017, ರಾಜ್ಯ ಸರ್ಕಾರದಿಂದ ಬಾಲ ಗೌರವ ಪ್ರಶಸ್ತಿ 2022 ಲಭಿಸಿವೆ. ಮಂಗಳೂರಿನಿಂದ ರೆಮೋನಾಗೆ ಜೊತೆ ತಾಯಿ ಗ್ಲಾಡಿಸ್ ಪೆರೇರಾ, ಜಿಲ್ಲಾ ಪಂಚಾಯಿತಿ CEO ಡಾಕ್ಟರ್ ಕುಮಾರ್ ಭಾಗವಹಿಸಿದರು. ಲೈಕ್ ಈ 13 ಇಯರ್ಸಿಂದ ಯಾವುದೆಲ್ಲ ಕಷ್ಟಗಳು ಬಂದಿತ್ತು ಡ್ಯಾನ್ಸ್ ಫೀಲ್ಡಲ್ಲಿ. ಸೊ ಕಷ್ಟದಲ್ಲಿ ತುಂಬ ಬಂತು. ಸೊ ಅದನ್ನು ಆನ್ಸರ್ ಮಾಡಿದೆ. ಮತ್ತು ನಿಮ್ಮ ಇನ್ಸ್ಪಿರೇಷನ್ ಯಾರು, ಮತ್ತು ಡ್ಯಾನ್ಸಲ್ಲಿ ಫೈರ್ ಕ್ಲಾಸ್ ಪೀಸಸ್ ಎಲ್ಲ ಯೂಸ್ ಮಾಡ್ತಾರೆ, ಅದರಲ್ಲಿ ಭಯ ಆಗೋದಿಲ್ಲ ಎಲ್ಲ ಕೇಳಿದರು ನನ್ನ ಹತ್ರ. ಹೇಗೆ ಅನಿಸಿತು ಅಂದರೆ ಪುರಸ್ಕೃತ ಸಿಕ್ಕಿದ ನಂತರ? ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಗ್ತಾಯಿದೆ. 5 ಇಯರ್ಸಿಂದ ತುಂಬ ಲೈಕ್ ಅಪ್ಲೈ ಮಾಡಿ ತುಂಬ ಕಷ್ಟಗಳು ಇತ್ತು ಮತ್ತು ತುಂಬ ಕಾಂಪಿಟೇಷನ್ಗೆಲ್ಲ ಇತ್ತು ಇದು ಅವಾರ್ಡಿಗೆ. ಬಟ್ ಸ್ಟಿಲ್ ದಿಸ್ ಇಯರ್ ಸಹ ಅಷ್ಟು ಇದ್ರೆ ಲೈಕ್ ಕಾನ್ಫಿಡೆನ್ಸ್ ಇರಲಿಲ್ಲ ನಮಗೆ. ಬಟ್ ಸ್ಟಿಲ್ ಒಂದು ಟ್ರೈ ಮಾಡುವ ಅಂತ ಅಪ್ಲೈ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ದಿಸ್ ಇಯರ್ ಲಕ್ಕಿಲಿ ನಾನು ಸೆಲೆಕ್ಟ್ ಆದೆ. ಸೊ ತುಂಬ ಖುಷಿ ಆಗ್ತಾಯಿದೆ. ನಿಮ್ಮ ಕ್ಷೇತ್ರದಲ್ಲಿ ಏನು ಸಾಧನೆ ಮಾಡಿದ್ದೀರಿ? ಸೊ ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಭಾರತ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಲಂಡನ್, ಅಸಾಧಾರಣ ಪ್ರತಿಭೆ ಡಿಸ್ಟ್ರಿಕ್ಟ್ ಗೌರ್ಮೆಂಟ್ ಅವಾರ್ಡ್ 2017 ಮತ್ತು ಬಾಲ್ ಗೌರವ್ ಪುರಸ್ಕಾರ 2021 ಸ್ಟೇಟ್ ಗೌರ್ಮೆಂಟ್ ಅವಾರ್ಡ್. 2021ನೇ ಸಾಲಿನಲ್ಲಿ ಮಾಸ್ಟರ್ ರಾಕೇಶ್ ಕೃಷ್ಣ ಅನ್ನೋರು ಅವರು ಇನೋವೇಷನ್ನ ಕ್ಷೇತ್ರದಲ್ಲಿ ಅದ್ವಿತೀಯವಾಗಿರ್ತಕ್ಕಂಥ ಸಾಧನೆ ಮಾಡಿರುವ ಹಿನ್ನೆಲೆಯಲ್ಲಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಕಳೆದ ವರ್ಷ ಅವರ ಜೊತೆ ಈಗಾಗಲೇ ಮಾನ್ಯ ಪ್ರಧಾನಮಂತ್ರಿಗಳು ಅವ್ರ ಜೊತೆ ಇಂಟ್ರಾಕ್ಷನ್ ಕೂಡ ಮಾಡಿದರು. ಈ ವರ್ಷ ಅವರಿಗೆ ವಿದ್ಯುಕ್ತವಾಗಿ ಈ ತಂತ್ರಜ್ಞಾನದ ಮೂಲಕ ಪ್ರಮಾಣ ಪತ್ರವನ್ನು ಕೊಡಲಿಕ್ಕೆ ಇವತ್ತು ಅವರನ್ನು ಕೂಡ ಕರೆಸಿದ್ವಿ. ಅದಾದ ನಂತರ ಈ ವರ್ಷದ 22ನೇ ಸಾಲಿಗೆ ಸಂಬಂಧಪಟ್ಟಂತೆ ರೆಮೋನಾ ಇವೆಟ್ಟಾ ಪೆರೇರಾ ಅನ್ನುವಂಥವರು ಭರತನಾಟ್ಯ ಅಂದರೆ ಕಲೆ ಮತ್ತು ಸಂಸ್ಕೃತಿಯ ಒಂದು ಕ್ಷೇತ್ರದಲ್ಲಿ ಭರತನಾಟ್ಯದಲ್ಲಿ ಒಂದು ಅದ್ವಿತೀಯವಾಗಿರತಕ್ಕಂಥ ಸಾಧನೆ ಮಾಡಿರುವ ಹಿನ್ನೆಲೆಯಲ್ಲಿ ಅವರನ್ನು ಆಯ್ಕೆ ಮಾಡಲಾಗಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದೊಂದು ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಭಾಳ ವಿಶೇಷವಾಗಿ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಆಯ್ದ ಕೆಲವು ಮಕ್ಕಳಿಗೆ ಅಲ್ಲಿ ಮಾತ್ರ ಅವರು ಇಂಟ್ರಾಕ್ಷನನ್ನು ಮಾಡಿದರು. ಅದರಲ್ಲಿ ಕರ್ನಾಟಕದಿಂದ ರೆವೆನಾ ಅನ್ನೋರು ಅಂತ ಏಕೈಕ ಅವರು ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳೊಂದಿಗೆ ಒಂದು ಇವತ್ತು ಇಂಟ್ರಾಕ್ಷನ್ ಕೂಡ ಮಾಡಿದ್ದಾರೆ. जहां पर आपसे संवाद करने के लिए आतुर हैं कुमारी रेमोना इवेट्टा परेरा। नमस्कार माननीय प्रधानमंत्री जी। नमस्ते। नमस्कार सर। आज नेशनल गर्ल चाइल्ड डे है जी। सबसे पहले मैं आपको और देश भर की बेटियों को बहुत बहुत बधाई देता हूँ। थैंक यू सर। रेमोना जी, आपने 3 वर्ष की आयु से नृत्य के क्षेत्र में अपनी प्रैक्टिस शुरू की। आपने खुद को लगातार कैसे प्रेरित किया? क्या घर के लोग सुबह उठा करके करवाते थे तो खुद के मन में कुछ इच्छा होती थी? जी सर, एक्चुअली मेरे मम्मा बहुत इंटरेस्टेड थे डांस में। मेरे को कुछ नॉलेज नहीं था डांस के बारे में, तो
आया था जो इंडियन क्लासिकल आर्ट से जुड़ा हुआ है, तो इसलिए सब वहाँ से मेरे को भी इंटरेस्ट आया कि मुझे भी सीखना है इंडियन कल्चर के बारे में, और इंडियन कल्चर में कितना रंग और उसका रिचनेस जो है वो मैं लाइक ऑल